ಚಿಕ್ಕಮಗಳೂರು ಕೋವಿಡ್ ಆಸ್ಪತ್ರೆಯು ಅವ್ಯವಸ್ಥೆಗಳ ಆಗರವಾಗಿದ್ದು ಆಸ್ಪತ್ರೆಯ ಅವಾಂತರಕ್ಕೆ ಜನರ ಆಕ್ರೋಶ ಬಹಳಷ್ಟು ಕೇಳಿ ಬರ್ತಾ ಇದೆ. ಸೋಂಕಿತರ ಡೆಡ್ ಬಾಡಿಗಳನ್ನು ವಾರ್ಡ್ಗಳಿಂದ ತೆರವುಗೊಳಿಸದೆ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇನ್ನು ಪಿಪಿ ಕಿಟ್ ಧರಿಸದೆ ಸಂಬಂಧಿಕರು ಸೋಂಕಿತರ ಸಂಪರ್ಕ ಮಾಡಿ ಬಿಂದಾಸಾಗಿ ಓಡ್ತಾ ಇರೋದು ಕಂಡುಬರ್ತಾ ಇದೆ. ಆಸ್ಪತ್ರೆ ಸಿಬ್ಬಂದಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ. ಈ ರೀತಿಯ ಬೇಜವಾಬ್ದಾರಿಯಿಂದಲೇ ಕೊರೋನಾ ಹೆಚ್ಚಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇದು ಚಿಕ್ಕಮಗಳೂರಿನ ಒಂದು ಕೋವಿಡ್ ಆಸ್ಪತ್ರೆಯ ಅವಾಂತರದ ಕತೆ. ಯಾಕೆಂದರೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳು ಇಲ್ಲಿಲ್ಲ. ಎಲ್ಲಂದರಲ್ಲಿ ಪೇಷಂಟ್ಗಳು ಕಾಣ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಅಥವಾ ಯಾವುದಕ್ಕೆ ಯಾರು ಓಡಾಡ್ತಾ ಇದ್ದಾರೆ ಕೇಳೋರಿಲ್ಲ, ಹೇಳೋರಿಲ್ಲ. ಒಂದಷ್ಟು ಮಾಹಿತಿಗಳು ಹೊರಬರ್ತಾ ಇವೆ. ಏನಂದರೆ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಇಲ್ಲಿನ ಆಸ್ಪತ್ರೆಯ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅವ್ರ ಜೊತೆ ಈ ಸಾರ್ವಜನಿಕರು ಸೇರ್ಕೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ಓಡಾಡೋದಕ್ಕೆ ಯಾರಿಗೂ ಕ್ಯಾರೆ ಅನ್ನೋದಿಲ್ಲ. ಯಾಕೆಂದರೆ ಹೊರ ಬರ್ತಾ ಇದ್ದಾರೆ, ಸೋಂಕಿತರು ಹೊರ ಬಂದರೆ ಸಾರ್ವಜನಿಕರಿಗೆ ಗೊತ್ತಾಗೋದಿಲ್ಲ. ಆದರೆ ಇದನ್ನು ಪತ್ತೆ ಹಚ್ಚಿದಂಥ ಸಾರ್ವಜನಿಕರು ಈ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಕೋವಿಡ್ ಆಸ್ಪತ್ರೆಯ ಒಂದು ದುರಂತ ಕತೆ ಅಂತಲೇ ಹೇಳ್ಬೋದು ಇದು.